ಚುಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಅರ್ಪಿಸುವ ದಂತ ಮಂಥನ ದಂತ ಆರೋಗ್ಯದ ಬಗ್ಗೆ ಆರೋಗ್ಯಕರ ಚರ್ಚೆ ಈ ವಿಚಾರದ ಬಗ್ಗೆ ಇವತ್ತು ನಾವು ಮಂಥಿಸುವ ವಿಚಾರ ತಂಬಾಕು ಮತ್ತು ದಂತ ಆರೋಗ್ಯ. ಇವತ್ತು ನಮ್ಮ ಜೊತೆ ಯುವ ದಂತ ವೈದ್ಯರಾದ ಡಾಕ್ಟರ್ ಸಿರಿ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಸ್ವಾಗತ. ನಮಸ್ತೆ. ತಮಗೆಲ್ಲ ತಿಳಿದಿದೆ, ಎಲ್ಲರಿಗೂ ತಿಳಿದಿದೆ, ತಂಬಾಕು ಅನ್ನೋದು ದೇಹದ ಆರೋಗ್ಯಕ್ಕೆ ಮತ್ತು ಹಲ್ಲಿನ ಆರೋಗ್ಯಕ್ಕೆ ಮಾರಕ ಅಂತ ಹೇಳಿ. ಈ ತಂಬಾಕಿನಲ್ಲಿ ಬಹಳಷ್ಟು ಬೇರೆ ಬೇರೆ ವಿಧದ ರೀತಿಯ ತಂಬಾಕುಗಳು ಲಭ್ಯವಿದೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ನೀಡ್ತೀರಾ? ಹೌದು, ತಂಬಾಕು ಅಂತ ಹೇಳಿದಾಗ ಅದರಲ್ಲಿ ಬ್ರಾಡ್ ಆಗಿ ಹೇಳುವುದಂದ್ರೆ ಎರಡು ಪ್ರಕಾರಗಳು. ಒಂದು ಹೊಗೆ ರಹಿತ ಅಂದರೆ ಹೊಗೆ ಬಾರದಂಥದ್ದು, ಇನ್ನೊಂದು ಹೊಗೆಯುಕ್ತ ಅಂದರೆ ಹೊಗೆಯುಗುಳುವಂಥದ್ದು. ಸೊ ಈ ಹೊಗೆ ರಹಿತ ತಂಬಾಕು ಅಂತ ಹೇಳಿದ್ರೆ ಉದಾಹರಣೆಗೆ ಪಾನ್ ಪರಾಗ್, ಮಾರುತಿ ಅಥವಾ ಚೈನಿ ಕೈನಿ, ಜರ್ದಾ ಇದೆಲ್ಲ ಹೊಗೆ ರಹಿತವಾದ ತಂಬಾಕು. ಹೌದು, ಅದನ್ನು ಬಾಯಿಯೊಳಗಿಟ್ಟು ಜಗಿತಾ ಇರುವಂತದ್ದು. ಈ ಹೊಗೆ ಉಗುಳುವಂತ ತಂಬಾಕು ಅಂತ ನಮ್ಗೆಲ್ಲರಿಗೂ ಹೆಚ್ಚಾಗಿ ನಾವು ಎಲ್ಲ ಕಡೆ ನೋಡ್ತೇವೆ. ಈ ಸಿಗರೇಟ್, ಬೀಡಿ, ಹುಕ್ಕ ಇದರಿಂದ ಹೊಗೆಯನ್ನು ಹೊರಗೆ ಉತ್ಪನ್ನವಾಗ್ತದೆ. ಸೊ ಇದು ಹೊಗೆ ಉಗುಳುವಂತಹ ಒಂದು ತಂಬಾಕು ಉತ್ಪನ್ನಗಳು. ಈಗ ಈ ಹೊಗೆ ಉಗುಳುವಂತದ್ದು ಮತ್ತೆ ಹೊಗೆ ರಹಿತವಾದಂತಹ ತಂಬಾಕು, ಇದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಆ ರೀತಿ ಏನಾದ್ರೂ ಇದೆಯಾ? ಇದೊಂದು ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಹೆಚ್ಚಿನವ್ರು ಹೇಳುದುಂಟು, ನಾನು ಬೀಡಿ ಸಿಗರೇಟ್ ಸೇದುದಿಲ್ಲ, ಈ ಜರ್ದಾ ಪಾನ್ ಎಲ್ಲ ತಿಂತೇನೆ, ಸೊ ನನ್ಗೆ ಏನ್ ಆಗುದಿಲ್ಲ ಅಂತ. ಹಾಗೇನಿಲ್ಲ. ಯಾಕಂತ ಹೇಳಿ ತಂಬಾಕು ಆಸ್ ಅ ಹೋಲ್ ಇಟ್ ಇಸ್ ಡೇಂಜರಸ್. ತಂಬಾಕು ಅಂತ ಹೇಳುವ ಒಂದು ಪದಾರ್ಥವೇ ಅದು ಹಾನಿಕಾರಕ. ಸೊ ಎರಡು ಸಹ ಅಷ್ಟೇ ಡೇಂಜರಸ್, ಎರಡು ಸಹ. ಸೊ ಹೊಗೆ ರಹಿತ ಹೊಗೆ ಸಹಿತ ಎರಡೂ ಸಹ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದನ್ನ ಅಂತ ಹೇಳಿ ತುಂಬಾ ಹಾನಿಕಾರಕ. ಈಗ ಈ ಹೊಗೆ ಸಹಿತ ಇರುವಂತಹ ಈ ಬೀಡಿ ಸಿಗರೇಟು ಯಾವ ರೀತಿಯಲ್ಲಿ ನಮ್ಮ ದೇಹಕ್ಕೆ ಹಾನಿಕಾರಕ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಹೇಳ್ಬೇಕಂತ ಈ ಅಂಗಡಿಯಲ್ಲಿ ಇದನ್ನೆಲ್ಲ ಮಾರ್ತಾ ಇರ್ತಾರೆ. ಆ ಪ್ಯಾಕೆಟ್ ನಲ್ಲಿ ಇರುತ್ತದೆ ಏನದ್ರದ್ದು ಪ್ರಾಬ್ಲಮ್ಸ್ ಅಂತ. ಇಟ್ ಕಿಲ್ಸ್ ಯೋರ್ ಲೈಫ್ ಅಂತ, ಇಟ್ಸ್ ಡೇಂಜರಸ್ ಟು ಯೋರ್ ಲಂಗ್ಸ್ ಹಾಗೆಲ್ಲ ಇರ್ತದೆ. ಕ್ಯಾನ್ಸರ್ ಅಂತಾನೆ ಬರ್ದಿರ್ತಾರೆ ಅದರಲ್ಲಿ. ಸೊ ಈ ಹೊಗೆ ಉಗುಳುವಂತಹ ಬೀಡಿ ಸಿಗರೇಟ್ ಎಲ್ಲ ಸೇದುವುದರಿಂದ ಲಂಗ್ ಕ್ಯಾನ್ಸರ್ ಆಗುವ ಪ್ರಾಬ್ಲಮ್ಸ್ಗಳಿವೆ, ಅಥವಾ ಶ್ವಾಸಕೋಶ ತೊಂದರೆಗಳು. ಇದಲ್ಲದೆ ಬಾಯಿಯ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್, ಅಥವಾ ಕೆನ್ನೆಯಲ್ಲಿ ಬಕಲ್ ಮ್ಯೂಕೋಸ ಆ ಕ್ಯಾನ್ಸರ್ ಅದೆಲ್ಲ ಆಗುವ ಸಾಧ್ಯತೆಗಳು ಇವೆ. ಓಕೆ, ಸೊ ಈ ರೀತಿಯ ತಂಬಾಕು ಉತ್ಪನ್ನಗಳನ್ನು ಉಪಯೋಗಿಸಿದರೆ ಕ್ಯಾನ್ಸರ್ ಆಗ್ತದೆ ಅಂತ ಹೇಳಲಿಕ್ಕೆ? ಹೌದು, 99% ಆಫ್ ದ ಕೇಸಸ್ ಅಲ್ಲಿ. ಇದು ಹೇಗೆ ನಮಗೆ ಗೊತ್ತಾಗ್ತದೆ ಕ್ಯಾನ್ಸರ್? ಈಗ ಕೆಲವೊಬ್ರು ಹೇಳ್ತಾರೆ, ನಾನು 20 ವರ್ಷದಿಂದ ಬಿಡಿ ಎಳಿತಾ ಇದ್ದೇನೆ, ನನಗೆ ಏನಾಗ್ಲಿಲ್ಲ. ಕೆಲವರು ನಾನು ಒಂದೇ ತಿಂಗಳು ನಾನು ಸಿಗರೇಟ್ ಎಳೆದಿದ್ದೇನೆ, ಆದರೆ ನನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ. ಇದು ಹೇಗೆ, ಇದರ ರೋಗದ ಲಕ್ಷಣಗಳು ಹೇಗೆ ಇರ್ತದೆ, ಹೇಗೆ ನಾವು ಕಂಡು ಹಿಡಿಬಹುದು ಇದನ್ನ? ಹೌದು, ಈಗ ಯಾರು ಕಂಡು ಹಿಡಿತಾರೆ ಇದನ್ನ? ಹೌದು, ಹೆಚ್ಚಾಗಿ ಈ ತಂಬಾಕು ಬಳಸುವವರು ನಮ್ಮ ದಂತ ವೈದ್ಯರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಹಲ್ಲು ಕ್ಲೀನ್ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಯಾಕಂತ ಹೇಳಿದ್ರೆ ಈ ತಂಬಾಕು ಬಳಸುವುದರಿಂದ ಹಲವಾರು ಸ್ಟೇನ್ಸ್ ಅಂತ ಹೇಳ್ತೇವಲ್ಲ, ಅದು ಬಾಯಲ್ಲಿ ಹಲ್ಲಿನಲ್ಲೆಲ್ಲ ಆಗಿರ್ತದೆ. ಸೊ ಹೀಗೆ ಅವರು ಹಲ್ಲು ಕ್ಲೀನಿಂಗ್ ಮಾಡ್ಬೇಕಂತ ಬಂದಾಗ ನಮಗೆ ಕಂಡು ಬರುವಂತ ಒಂದು ಲಕ್ಷಣ ಅದು ಬಾಯಿಯ ಕ್ಯಾನ್ಸರಿಗೆ ಮಾರ್ಪಟ್ಟಿದೆ ಅಂತ. ಸೊ ಇಂತಹ ಒಂದು ಚೆಕಪ್ಗೆ ಅಥವಾ ಹಲ್ಲು ಕ್ಲೀನಿಂಗಿಗೆ ಬಂದಾಗ ನಾವು ದಂತ ವೈದ್ಯರು ನಾವು ಅಂದ್ರೆ ಹೇಳ್ತೇವೆ ಪೇಷಂಟ್ಸ್ ಗಳಿಗೆ ಹೀಗಾಗಿದೆ ಅಂತ. ಮತ್ತೆ ಇನ್ನು ಕೆಲವರಲ್ಲಿ ಒಂದು ಇರುವ ಭಾವನೆ ಎಂತ ಅಂತ ಹೇಳಿದ್ರೆ, ಅದೇ ಕೆಲವರು ಹೇಳ್ತಾರೆ, ನಾನು ನನ್ನ ಅಜ್ಜಂದ್ರು 30-40 ವರ್ಷ ಅದೆಲ್ಲ ತಿಂದ್ರು ತಂಬಾಕೆಲ್ಲ, ಆದ್ರೆ ಅವ್ರಿಗೆ ಏನಾಗ್ಲಿಲ್ಲ. ಅದೆಲ್ಲ ಸುಳ್ಳು. ಅದು ಪ್ರತಿಯೊಬ್ಬರ ರೋಗ ನಿರೋಧಕ ಶಕ್ತಿ ಹೇಗಿರ್ತದೆ ಬಾಡಿಯಲ್ಲಿ ಅದರ ಮೇಲೆ ಎಲ್ಲ ಹೌದು, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಹೆರಿಡಿಟರಿ ಫ್ಯಾಕ್ಟರ್ ಇರ್ತದೆ. ಬರೀ ಒಂದು ಸಿಗರೇಟ್ ಅಂತ ಅದು ಮಾತ್ರ ಕಾರಣ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ರೀತಿಯ ಕಾರಣಗಳು, ಬೇರೆ ಫ್ಯಾಕ್ಟರ್ಸ್ ಕೂಡ ಇರ್ತದೆ, ಆದ್ರೆ ಇದು ಮೇನ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಈಗ ಬರೀ ಸ್ಟೇನ್ಸ್ ಇರ್ತದಲ್ಲ, ಬೇರೆ ಏನಾದ್ರೂ ಈಗ ಕೆಲವೊಂದು ಪೇಷಂಟ್ಗಳು ಬಂದು ಹೇಳ್ತಾರೆ, ನನಗೆ ಬಾಯಿಯಲ್ಲಿ ಉರಿತದೆ, ಖಾರದ ಪದಾರ್ಥ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತದೆ. ಕೆಲವರಿಗೆ ನನಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಾಯಿ ತೆರೀಲಿಕ್ಕೆ ಆಗುದಿಲ್ಲ. ಇದೆಲ್ಲ ಕ್ಯಾನ್ಸರ್ ನ ಲಕ್ಷಣವಾ ಅಲ್ಲ? ಇದೆಲ್ಲ ಕ್ಯಾನ್ಸರ್ ಗಳ ಲಕ್ಷಣವೇ. ಈಗ ಯಾವ ರೀತಿ ಕ್ಯಾನ್ಸರ್ ಲಕ್ಷಣಗಳು ಹೇಗಿರ್ತದೆ? ಈಗ ಈ ಎಲೆ ಅಡಿಕೆ ಒಟ್ಟಿಗೆ ಹೊಗೆ ಸೊಪ್ಪು ಹಾಕಿ ತಿನ್ನೋರೆಲ್ಲ ಬರ್ತಾರೆ. ಕೆಲವು ಕಂಪ್ಲೇಂಟ್ಸ್ ಏನಿರುತ್ತೆ ಅಂತ ನಂಗೆ ಬಾಯಿ ಉರಿತದೆ ಹಾಗೆಲ್ಲ, ಅಥವಾ ಬಾಯಿ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಹಾಗೆಲ್ಲ. ಸೊ ನಾವು ದಂತ ವೈದ್ಯರು ಅವರ ಬಾಯಿಯನ್ನು ಪರಿಶೀಲಿಸಿದಾಗ ಈ ಕೆನ್ನೆಯಲ್ಲಿ ಅಥವಾ ಬಾಯಿಯ ಸುತ್ತ ಒಂದು ಬ್ಯಾಂಡ್ ನಂತಹ ಒಂದು ಫೈಂಡಿಂಗ್ಸ್ ಅನ್ನು ನಾವು ಮುಟ್ಟಿ ನೋಡಿದಾಗ ಗೊತ್ತಾಗ್ತದೆ. ಇದಲ್ಲದೆ ಅವರಿಗೆ ಬಾಯಿಯನ್ನು ತೆರೆಯಲಿಕ್ಕೆ ಈಗ ಮಿನಿಮಮ್ ಆಗಿ ಒಂದು 44 ಸೆಂಟಿಮೀಟರ್ ಬಾಯಿ ಓಪನ್ ಆಗ್ಬೇಕಂತ, 44 ಮಿಲಿಮೀಟರ್ ಕರೆಕ್ಟ್, 4-5 ಸೆಂಟಿಮೀಟರ್ ಇಷ್ಟು ಓಪನ್ ಆಗ್ಬೇಕಂತ ಒಂದು ಇಟ್ಸ್ ಅ ನಾರ್ಮಲ್ ರೇಂಜ್ ಅಂತ ಹೇಳ್ಬೋದು. ಆದ್ರೆ ಇಂತಹ ಈ ಚಟ ಇರುವ ಪೇಷಂಟ್ಸ್ ಗಳು ಬಂದಾಗ ಇವರಲ್ಲಿ ಬಾಯಿಯನ್ನು ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. 40-50 ಮಿಲಿಮೀಟರ್ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, 10 ಮಿಲಿಮೀಟರ್ 15 ಮಿಲಿಮೀಟರ್ ಇರ್ತದೆ. ಇದೆಲ್ಲ ಕ್ಯಾನ್ಸರ್ ಗೆ ಹೋಗುವ ಅಂತ ಕ್ಯಾನ್ಸರಿಗೆ
ಟರ್ನ್ ಆಗುವಂತ ಒಂದು ಲಕ್ಷಣಗಳು. ಮತ್ತೆ ಬೇರೆ ಏನಾದ್ರು ಕೆಲವು ವಸಡು ಅಂದ್ರೆ ಕೆಲವು ಈ ಹೊಗೆ ರಹಿತವಾದ ತಂಬಾಕುವನ್ನು ಬಾಯಿಯಲ್ಲಿ ಇಟ್ಟು ಅಂದ್ರೆ ತುಟಿ ಹತ್ರ ಇಟ್ಟ ಅಥವಾ ಈ ನಾಲಗೆ ಹತ್ರ ಇಟ್ಟ ಅದನ್ನು ಜಗಿಯುವುದುಂಟು. ಸೊ ಇಂಥ ಜಾಗದಲ್ಲಿ ಈ ವಸಡು ಅಂತ ಏನ್ ಹೇಳ್ತೇವೆ ಅದು ಜಾರುವ ಲಕ್ಷಣಗಳಿರ್ತದೆ. ಇದಲ್ಲದೆ ಒಳಗಡೆ ನಮ್ಮ ಬೋನ್ ಮೇಲೆ ಕೂಡ ಒಳಗೆ ವಸಡಿನ ಒಳಗಿರುವ ಬೋನ್ ಮೇಲೆ ಕೂಡ ಒಂದು ಎಫೆಕ್ಟ್ಸ್ ಕಂಡು ಬರುತ್ತದೆ, ಹಾಗೂ ಅಲುಗಾಡುವುದು ಹೀಗೆಲ್ಲ ಕಂಡು ಬರುತ್ತದೆ. ಕೆಲವೊಮ್ಮೆ ಬಾಯಿನಲ್ಲಿ ರೆಡ್ ಪ್ಯಾಚಸ್ ಇರ್ತದೆ, ವೈಟ್ ಪ್ಯಾಚಸ್ ಇರ್ತದೆ. ಕೆಲವು ರೋಗಿಗಳು ಬಂದು ಹೇಳ್ತಾರೆ, ಡಾಕ್ಟರ್ ನನ್ನ ಒಳಭಾಗದಲ್ಲಿ ಮೇಲ್ ಅಂಗಳದಲ್ಲಿ ಪ್ಯಾಲೆಟ್ಗಳಲ್ಲಿ ಬಿಳಿ ಮಚ್ಚೆಗಳು ಕಾಣ್ತಾ ಇದೆ. ಹೌದು, ಇದನ್ನು ನಾವು ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಸ್ ಅಂತ ಹೇಳ್ತೇವೆ. ಇದು ಕ್ಯಾನ್ಸರ್ ಟರ್ನ್ ಆಗುವ ಮೊದಲು ಕಂಡು ಬರುವಂತಹ ಕೆಲವು ಲಕ್ಷಣಗಳು, ಬಿಳಿ ಅಥವಾ ಕೆಂಪು ಪ್ಯಾಚಸ್ಗಳು. ಇದನ್ನು ಲ್ಯೂಕೋಪ್ಲೇಕಿಯಾ ಅಥವಾ ಎರಿಥ್ರೋಪ್ಲೇಕಿಯಾ ಹಾಗೆ ನಾವು ಹೇಳ್ತೇವೆ ನಮ್ಮ ಅಂತದ್ದು ಬಂದಾಗ ನಾವು ಏನು ರೋಗಿಗಳಿಗೆ ಯಾವ ರೀತಿಯ ನಿರ್ದೇಶನ ನೀಡಬೇಕು? ಅದನ್ನ ಹಾಗೆ ಇಗ್ನೋರ್ ಮಾಡಿ ಬಿಡುವಂತದ್ದು ಅಲ್ಲ, ನೀವು ಏನಾದ್ರೂ ಮುಂದೆ ಅಲ್ಲಿಯೇ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ಸ್ ಅನ್ನು ಕೊಡ್ಬೇಕು, ಅಲ್ಲೇ ನೀಡಬೇಕಾಗ್ತದೆ. ಏನು ರೋಗ ಲಕ್ಷಣಗಳಿಗೆ ಕರೆಕ್ಟ್ ಆಗಿ ಆ ಸಮಯದಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಈ ಚಟವನ್ನು ಬಿಡ್ಲಿಕ್ಕೆ ಹೇಳುವುದು ಇದೆಲ್ಲ, ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಕೊಡುದು, ಇದೆಲ್ಲ ಒಂದು ಟ್ರೀಟ್ಮೆಂಟ್. ಕೆಲವೊಮ್ಮೆ ಆ ಕೆಂಪಾದ ಭಾಗ ಅಥವಾ ಬೆಳ್ಳಗಿರುವ ಪ್ಯಾಚ್ಗಳನ್ನು ನಾವು ಒಂದು ಸಣ್ಣ ಮಾಂಸವನ್ನ ಕಟ್ ಮಾಡಿ ನಾವು ಬಯೋಪ್ಸಿ ಅಂತ ತಗೊಳ್ತೇವೆ. ಹೌದು, ಅದನ್ನು ಏನಾಗಿದೆ, ಯಾವ ಸ್ಟೇಜ್ಗೆ ರೀಚ್ ಆಗಿದೆ, ಸೊ ಇದನ್ನು ತಡೆಗಟ್ಟಬಹುದು ಅಥವಾ ಇನ್ನೂ ಅದು ವರ್ಸನ್ ಆಗ್ತದೆ ಸಿಚುವೇಶನ್ ಅಂತ ನೋಡ್ಲಿಕ್ಕೆ ನಾವು ಬಯೋಪ್ಸಿ ಅಂತ ಮಾಡ್ತೇವೆ ದಂತವೈದ್ಯ. ಈ ಪ್ರಾರಂಭಿಕ ತಾವು ಹೇಳಿದ ಹಾಗೆ ಪ್ರಾರಂಭಿಕ ಹಂತದಲ್ಲಿ ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಗಳನ್ನು ನಾವು ನೋಡಿದಾಗ ಕ್ಯಾನ್ಸರ್ ಅಂತ ಹೇಳಕ್ ಆಗಲ್ಲ. ಆ ಸಂದರ್ಭಗಳಲ್ಲಿ ಬಯೋಪ್ಸಿ ಅಂತ ಹೇಳಿ ಅದನ್ನ ತೆಗೆದು ಮೈಕ್ರೋಸ್ಕೋಪ್ ನಲ್ಲಿ ಪರೀಕ್ಷಿಸಿ ಹಿಸ್ಟಾಲಜಿ ರಿಪೋರ್ಟ್ಸ್ ಯಾವ ರೀತಿ ತೊಂದರೆ ಆಗಿದೆ ಅಂತ ಹೇಳಿ ನಾವು ನೋಡಿ ಮತ್ತೆ ರೋಗಿಗಳಿಗೆ ಯಾವ ಸ್ಟೇಜ್ಗೆ ರೀಚ್ ಆಗಿದೆ ಅಂತ ಕೂಡ ಅದರ ಮೂಲಕ ನಾವು ಹೇಳ್ಬಹುದು. ವೀಕ್ಷಕರೇ, ಒಂದು ಸಣ್ಣ ವಿರಾಮದ ಬಳಿಕ ದಂತ ಮಂಥನ ಕಾರ್ಯಕ್ರಮ ಮುಂದುವರಿಯುವುದು. ದಂತ ಮಂಥನ, ದಂತ ಆರೋಗ್ಯದ ಬಗ್ಗೆ ಆರೋಗ್ಯಕರ ಚರ್ಚೆ. ಈ ವಿಚಾರದಲ್ಲಿ ಇವತ್ತು ನಾವು ಮಂಥಿಸುವ ವಿಚಾರ ತಂಬಾಕು ಮತ್ತು ದಂತ ಆರೋಗ್ಯ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತಾವು ತಂಬಾಕು ಚಟದ ಬಗ್ಗೆ ಹೇಳ್ತಾ ಇದ್ರಿ. ಈ ತಂಬಾಕು ಚಟ ಹೆಚ್ಚಿನವರು ಈ ಯುವ ಜನರು ಇದಕ್ಕೆ ಮಾರು ಹೋಗ್ತಾರೆ. ಇದಕ್ಕೆ ಯಾವ ಕಾರಣ, ಯಾಕೆ ಈ ಎಡಿಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ಬೋದಾ? ಇದೊಂದು ವಿಷಾದನೀಯ ಸಂಗತಿ. ಯಾಕಂತ ಹೇಳಿದ್ರೆ ಯುವ ಜನರೇ ಈ ಒಂದು ತಂಬಾಕು ಎಂಬ ಚಟಕ್ಕೆ ಒಂದು ಮಾರು ಹೋಗಿದ್ದಾರೆ. ಇದಕ್ಕೆ ಕಾರಣ ಹಲವು. ಅಂದ್ರೆ ನಮ್ಮ ಹತ್ರ ಪೇಷಂಟ್ಸ್ಗಳು, ರೋಗಿಗಳು ಬಂದಾಗ ನಾವು ಕೇಳುವಾಗ ಅವ್ರು ಹೇಳುವ ಒಂದೊಂದು ಕಾರಣಗಳು ಕೇಳಿದ್ರೆ ನಗು ಬರ್ತದೆ ಅಂತ ಹೇಳ್ಬೋದು. ಕೆಲವರು ಹೇಳ್ತಾರೆ ನನಗೆ ಖುಷಿ ಕೊಡ್ತದೆ, ನನಗೆ ಮನಸ್ಸಿಗೆ ಒಂದು ನೆಮ್ಮದಿ ಕೊಡ್ತದೆ ಅಂತ ಹೇಳ್ತಾರೆ. ಕೆಲವರು ನನಗೆ ಟೆನ್ಷನ್ ಆದಾಗ ಅಥವಾ ನನಗೆ ಬೇಸರ ಆದಾಗ ಅದನ್ನ ನಾನು ಮರಿಲಿಕ್ಕೋಸ್ಕರ ತಗೊಳ್ತೇನೆ. ಕೆಲವರು ಬೇಸರಕ್ಕೆ ಯೂಸ್ ಮಾಡ್ತಾರೆ, ಕೆಲವರು ಸಂತೋಷಕ್ಕೆ ಸಂತೋಷ ಎರಡಕ್ಕೂ ಸಹ ನೀವು ತಂಬಾಕನ್ನೇ ಯೂಸ್ ಮಾಡ್ತೀವಿ. ಇದಲ್ಲದೆ ಕೆಲವರು ಅವರ ಕಾರ್ಯ ನಿಮಿತ್ತವಾಗಿ, ಅಂದ್ರೆ ಕೆಲವರು ಬಸ್ ಚಾಲಕರು ಇವರೆಲ್ಲ ರಾತ್ರಿ ಡ್ಯೂಟಿಯಲ್ಲಿ ಇರುವಾಗ ನಮಗೆ ನಿದ್ದೆ ಬರಬಾರ್ದು, ನಾವು ಡ್ಯೂಟಿಯಲ್ಲಿ ಇರುವಾಗ ಸೊ ಜಗಿತಾ ಇದ್ರೆ ನಮಗೆ ನಿದ್ದೆ ಬರುವುದಿಲ್ಲ ಅಂತ ಒಂದು ರೀಸನಿಗೆ ಕೂಡ ಬಳಸ್ತಾರೆ. ಇದೊಂದು ತುಂಬಾ ಬೇಸರದ ಸಂಗತಿ. ಏನಿದೆ ಅದರಲ್ಲಿ ಎಡಿಕ್ಷನ್ ಆಗುವಂತಹ ವಸ್ತು ಏನಿದೆ? ಹೌದು, ಈ ತಂಬಾಕು ಅಥವಾ ಹೊಗೆ ಸೊಪ್ಪಿನಲ್ಲಿ 300ಕ್ಕೂ ಹೆಚ್ಚಿನ ಅಷ್ಟು ಅಂಶಗಳು, ತುಂಬಾ ಹಾನಿಕಾರಕ ಅಂಶಗಳು ಇವೆ, ಕೆಮಿಕಲ್ ಕಂಟೆಂಟ್. ನಿಕೋಟಿನ್ ಅಂತ ಹೇಳುವುದು ಇದೊಂದು ದೊಡ್ಡ ಕಲ್ಪ್ರಿಟ್ ಅಂತ ಹೇಳ್ಬೋದು. ಈ ನಿಕೋಟಿನ್ ಎಂಬ ಅಂಶಕ್ಕೆ ನಮ್ಮ ಮೆದುಳಿನ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂತ ಒಂದು ಎಬಿಲಿಟಿ ಇದೆ. ಇದು ಬೇಗವಾಗಿ ನಮ್ಗೆ ಆ ಒಂದು ಚಟಕ್ಕೆ ಮಾರು ಹೋಗಲು ಒಂದು ದಾರಿ ತೋರಿಸ್ತದೆ ಈ ನಿಕೋಟಿನ್ ಎಂಬುದು. ಈ ತಂಬಾಕು ಸೇವಿಸಿದ ಬಳಿಕ ಅದರಲ್ಲಿರುವಂತಹ ನಿಕೋಟಿನ್ ನಮ್ಮ ದೇಹಕ್ಕೆ ಸೇರಿ ನಮ್ಮ ಮೆದುಳಿಗೆ ಸೇರಿ ಒಂದು ವಿಚಿತ್ರವಾದಂತಹ ಒಂದು ಅವ್ಯಕ್ತವಾದ ಬೇಕು ಅಂತ ಅನಿಸುವಂತ ಒಂದು ಚಪಲಕ್ಕೆ ಈಡಾಗುತ್ತದೆ. ಚಟ ಬೀಳುವುದು ಒಂದು ಮಾತಿದೆ, ಚಟ ಹತ್ತಿಸ್ತದೆ. ಇದು ಎಷ್ಟು ಸತ್ಯ ಅಂತ ತಾವು ಹೇಳ್ಬೋದಾ? ಈ ಚಟದಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳೋದ್ರ ಬಗ್ಗೆ ಇಂಗ್ಲಿಷ್ ಅಲ್ಲಿ ಒಂದು ಹೇಳಲಿಕ್ಕೆ ಉಂಟು, ಅಂತಂದ್ರೆ ಡೋಂಟ್ ಡಿಗ್ ಯೋರ್ ಓನ್ ಗ್ರೇವ್ ಅಂತ. ನಿಮ್ಮ ಗುಂಡಿಯನ್ನು ನೀವೇ ತೋಡ್ಕೊಳ್ತೀರಂತ. ಇದು ತಂಬಾಕು ಎಷ್ಟು ಹಾನಿಕಾರಕ ಅಂತ ಎಲ್ಲರಿಗೂ ಗೊತ್ತು. ಆ ಪ್ಯಾಕೆಟ್ ಗಳಲ್ಲೂ ಬರ್ದಿರ್ತದೆ. ಓರಲ್ ಕ್ಯಾನ್ಸರ್ ಚಿತ್ರಣವನ್ನೇ ಹಾಕಿರ್ತಾರೆ, ಆ ಜರ್ದ ಅದರಲ್ಲೆಲ್ಲ ಬಾಯ ಕ್ಯಾನ್ಸರ್ ಆಗ್ತದೆ ಅಥವಾ ಲಂಗ್ಸ್ ಇದು ಹಾಕ್ತಾರೆ. ಈವನ್ ಇಫ್ ನಾವೀಗ ಸಿನಿಮಾ ನೋಡ್ಲಿಕ್ಕೆ ಹೋಗೋ ಕೂಡ ಸಿನಿಮಾ ಪ್ರಾರಂಭ ಆಗೋ ಮೊದಲು ಕೊಡುದೇನಂತ ಹೇಳಿದ್ರೆ ಸ್ಮೋಕಿಂಗ್ ಕಿಲ್ಸ್ ಅಂತ. ಸೊ ಇದೆಲ್ಲವನ್ನು ಅರಿತುಕೊಂಡು ಕೂಡ ತಂಬಾಕು ತಿಂತಾರೆ ಅಂತ ಹೇಳಿದ್ರೆ ಯುವ ಜನರು ಫ್ಯಾಷನ್ ಇಫ್ ಯು ಥಿಂಕ್ ಆಮೇಲೆ ಅವರಿಗೆ ಸ್ಮೋಕಿಂಗ್ ಅಂತ ಹೇಳೋದು ಒಂದು ಕೂಲ್ ತರ.
ಅವರಿಗೆ ಒಂದು ಆಟಿಟ್ಯೂಡ್. ಹೌದು, ಸ್ಮೋಕಿಂಗ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಎಲ್ಲರಿಗಿಂತ ನಾನು ಕೀಳ ಅಂದ್ರೆ ಸ್ವಲ್ಪ ಕಡಿಮೆ ಅವನು, ಹಾಗೆಲ್ಲ ಒಂದು ಭಾವನೆ ಇದ್ದೇ ಇರ್ತದೆ ಸ್ಟೂಡೆಂಟ್ಸ್. ಚಲನಚಿತ್ರಗಳಲ್ಲೂ ಸಹ ಒಂದು ಹೀರೋ ಸಿಗರೇಟ್ ಸ್ಮೋಕ್ ಮಾಡಿದಾಗ ಕೆಳಗಡೆ ಒಂದು ಲೈನ್ ಬರ್ತದೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಅದರಿಂದ ಏನು ಪ್ರಯೋಜನ? ಅಲ್ಲಿ ಹೀರೋ ಸ್ಮೋಕ್ ಮಾಡ್ತಾನೆ, ಕೆಳಗಡೆ ಒಂದು ಲೈನ್ ಹಾಕ್ತಾರೆ, ಅದು ತಪ್ಪು ಅಂತ ಅನ್ಸೋದಿಲ್ವಾ? ಹೌದು, ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡ್ತದೆ. ಹೌದು, ಆದ್ರೆ ಎಲ್ಲವನ್ನು ಅರಿತಿರುವ ಇಂದಿನ ಯುವ ಜನರು ಎಲ್ಲವನ್ನು ಅರಿತು ಕೂಡ ಹೀಗೆ ಮಾಡುದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅವರ ಗುಂಡಿಗಳನ್ನೇ ತೋಡಿಕೊಂಡಂತೆ. ಈಗ ಈ ರೀತಿಯ ಚಟಕ್ಕೆ ಬೀಳುವ ರೋಗಿಗಳಿಗೆ ತಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಆರೋಗ್ಯವೇ ಮಹಾಭಾಗ್ಯ. ಅಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಕಾಳಜಿ ವಹಿಸ್ಕೊಳ್ಬೇಕು. ಅರಿತು ಕೂಡ ತಪ್ಪು ಮಾಡುವುದಕ್ಕೆ ಕ್ಷಮೆ ಇಲ್ಲ ಯಾವತ್ತು. ಓಕೆ, ಈ ನಿಕೋಟಿನ್ಗೆ ಯಾವ್ದಾದ್ರು ರಿಪ್ಲೇಸ್ಮೆಂಟ್ ಏನಾದ್ರೂ ಇದೆ? ಈಗ ಸ್ಮೋಕಿಂಗ್ ಅಂತ ನಾವು ಏನ್ ಹೇಳ್ತೀವಿ, ಅದರ ಬದಲು ಈಗ ಕೆಲವರಿಗೆ ಮಾರುಕಟ್ಟೆಯಲ್ಲಿ ನಿಕೋಟಿನ್ ಪ್ಯಾಚಸ್ ಅಂತ ಇದೆ. ಹೌದು, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪೀಸ್ ಅಂತ ಹೇಳ್ತೇವೆ. ಏನದು ಹಾಗೆ? ಈಗ ಚಟವನ್ನು ಈ ನಿಕೋಟಿನ್ ಎಂಬ ತಂಬಾಕು ಎಂಬ ಚಟದಿಂದ ಹೊರಬರ್ಬೇಕಂತ ಇದ್ರೆ ಇವರಿಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನು ದಂತವೈದ್ಯರು ನೀಡ್ತಾರೆ. ಈಗ ದಂತವೈದ್ಯರ ಬಳಿ ಹೋದ್ರೆ ಅವರು ಸೂಕ್ತವಾಗಿ ಏನೆಲ್ಲ ಮಾಡಬೇಕು, ಈ ನಿಕೋಟಿನ್ ಬಳಕೆಯನ್ನು ಒಮ್ಮೆಗೆ ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಮಾಡ್ತಾ ಹೋಗ್ಬೇಕು. ಸೊ ಈ ಸಿಗರೇಟ್ ಹೇಳುವವನಿಗೆ 10ಕ್ಕೆ ಕಡಿಮೆ ಮಾಡಿ. ಹೌದು, ಈ ಟೈಮಲ್ಲಿ ದೃಢ ಮನಸ್ಸು ಮಾಡಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್. ಈಗ ನನಗೆ ತಂಬಾಕು ಚಟ ಬಿಡ್ಬೇಕಂತ ಒಂದು ದೃಢ ಸಂಕಲ್ಪ ಇದ್ರೆ ಅದಕ್ಕೆ ಹೇಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ದಂತವೈದ್ಯರು ಹೇಳ್ತಾರೆ. ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಇರ್ಬೋದು, ಅದೆಲ್ಲ ದಂತವೈದ್ಯರು ಮಾಡ್ತಾರೆ. ಇದಲ್ಲದೆ ಈ ಸಮಯದಲ್ಲಿ ತುಂಬಾ ಅಡೆತಡೆಗಳು ಬರುತ್ತದೆ ಈ ಬಿಡ್ಬೇಕಂತ ಇರುವವರಿಗೆ. ಅಂದ್ರೆ ಇರಿಟೇಬಿಲಿಟಿ ಅಥವಾ ಬೇಸರವಾಗುವುದು ಅಥವಾ ಕಿರಿಕಿರಿ ಆಗುವುದು ಅಥವಾ ವಾಪಸ್ ತಿನ್ನುವ ಅಂತ ಆಗುದು, ಇಂಥದ್ದೆಲ್ಲ ಒಂದು ಅಡೆತಡೆಗಳು ಸರ್ವೇ ಸಾಮಾನ್ಯ. ಆದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಈವನ್ ಫ್ಯಾಮಿಲಿ ಅವರಿಗೆ ಕೂಡ ಕೌನ್ಸಿಲಿಂಗ್ ಕೊಡಬೇಕು ದಂತವೈದ್ಯರು. ಅದಲ್ಲದೆ ಬಿಡುವವರಿಗೆ ಕೂಡ ಒಂದು ಕೌನ್ಸಿಲಿಂಗ್ ಅನ್ನು ನೀಡಿದರೆ. ಈ ನಿಕೋಟಿನ್ ಪ್ಯಾಚಸ್ ಅಂತ ಬರ್ತದೆ ಅಂತ ಹೇಳಿದ್ರಲ್ಲ, ಅದು ಹೇಗಿರ್ತದೆ? ಅದನ್ನು ಎಲ್ಲಿ ಹೇಗೆ ಹಾಕುವಂತದ್ದು ಏನಾದ್ರೂ? ಅದನ್ನು ಈ ತಲೆಯ ಸ್ಕಿನ್ ಮೇಲೆ ಅದನ್ನು ಪ್ಯಾಚ್ ತರ ಹಾಕಿ ಅದು ಸ್ಲೋ ಆಗಿ ನಿಕೋಟಿನ್ ರಿಲೀಸ್ ಮಾಡ್ತದೆ, ರಕ್ತಕ್ಕೆ ಸೇರ್ತದೆ. ಆ ಒಂದು ಅರ್ಜ್ ಏನಿರ್ತದೆ ಅದು ಕಮ್ಮಿ ಆಗ್ತದೆ. ಮತ್ತೆ ಇದಲ್ಲದೆ ನಿಕೋಟಿನ್ ಈ ತಂಬಾಕುನ ಬದಲಾಗಿ ಸೋಂಪು ಅದನ್ನೆಲ್ಲ ತಿನ್ಲಿಕ್ಕೆ ನಾವು ಹೇಳ್ಬೋದು ಪೇಷಂಟ್ಸ್ ಗಳಿಗೆ. ಮತ್ತೆ ಕೆಲವರು ಹೇಳ್ತಾರೆ, ನಾನು ಸಿಗರೇಟ್ ಬಿಟ್ಟಿದ್ದೇನೆ, ಎಲೆ ಅಡಿಕೆ ತಿಂತಾ ಇದ್ದೇನೆ, ಅದು ಬಿಟ್ಟಿದ್ದು ಅಂತ ಹೇಳಿ. ಇದು ಎಷ್ಟು ಸರಿ ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದಕ್ಕೆ ಕೂಡ ಒಂದು ಏನು ಕ್ಯಾನ್ಸರ್ಗೆ ಕ್ಯಾನ್ಸರ್ ಆಗಬಹುದಾದಂತ ಕಂಡೀಷನ್ ಕೂಡ ಲೀಡ್ ಆಗ್ತದೆ. ಅಂದ್ರೆ OSMF ಅಂತ ಏನ್ ಹೇಳ್ತೇವೆ ನಾವು, ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್. ಅಂದ್ರೆ ಇದರಿಂದಾಗಿ ಬಾಯಿಯನ್ನು ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗುದು, ಬಾಯಿ ಉರಿತವಾಗುವುದು, ಇದು ಸಹ ಅಷ್ಟೇ ಹಾನಿಕಾರಕ. ಕೆಲವರು ನಾನು ಸಿಗರೇಟ್ ಬಿಟ್ಟಿದ್ದೇನೆ, ನಶೆ ಹಾಕ್ಲಿಕ್ಕೆ ಶುರು ಮಾಡಿದ್ದೇನೆ ಅಂತ ಹೇಳ್ತಾರೆ ಹಳ್ಳಿಯ ಜನರು. ಅದು ಸಹ ತಂಬಾಕಿನ ಯಾವುದೇ ರೀತಿಯ ಉತ್ಪನ್ನಗಳನ್ನ ಇದೆಲ್ಲ ಒಂದೇ ಗ್ರೂಪಿಗೆ ಸೇರಿದಂತ ಹೇಳ್ಬೋದು, ಅಣ್ಣ ತಮ್ಮಂದಿರ ಅಂತ ಹೇಳಿ. ಅದು ಒಂದಲ್ಲ ಒಂದು ದಿವಸ ನಿಮ್ಮ ಆರೋಗ್ಯಕ್ಕೆ ಹಾನಿಕರ. ಹೌದು. ಓಕೆ, ವೀಕ್ಷಕರೇ, ದಂತ ಮಂಥನ ಕಾರ್ಯಕ್ರಮದಲ್ಲಿ ತಂಬಾಕು ಮತ್ತು ದಂತ ಆರೋಗ್ಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಯುವ ದಂತ ವೈದ್ಯರಾದಂಥ ಡಾಕ್ಟರ್ ಸಿರಿ ಭಟ್ ಅವರು ತಂಬಾಕು ಉತ್ಪನ್ನಗಳ ಬಗ್ಗೆ ನಮಗೆ ಮಾಹಿತಿ ನೀಡ್ತಾ ಇದ್ದರು. ಈಗ ಪ್ಯಾಸಿವ್ ಸ್ಮೋಕಿಂಗ್ ಅಂತ ನಾವೇನು ಹೇಳ್ತೇವೆ, ಎರಡು ರೀತಿಯ ಸ್ಮೋಕಿಂಗ್ ಇದೆ, ಆ್ಯಕ್ಟಿವ್ ಸ್ಮೋಕಿಂಗ್ ಮತ್ತು ಪ್ಯಾಸಿವ್ ಸ್ಮೋಕಿಂಗ್. ಇದರಲ್ಲಿ ಪ್ಯಾಸಿವ್ ಸ್ಮೋಕಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ನೀಡ್ತೀರಾ? ಆ್ಯಕ್ಟಿವ್ ಸ್ಮೋಕಿಂಗ್ ಅಂದ್ರೆ ಏನು, ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಏನು, ಅದರಿಂದ ಯಾವ ರೀತಿ ತೊಂದರೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ. ಆಕ್ಟಿವ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಈಗ ತಂಬಾಕು ಬಳಸುವವರೇ ಸ್ಮೋಕಿಂಗ್ ಮಾಡೋದು ಮತ್ತೆ ಅವರಿಗೆ ಹಾನಿಯಾಗೋದು. ಈ ತಂಬಾಕು ಬಳಸುವವರಿಗೆ ಒಂದು ಗೊತ್ತಿರೋ ವಿಚಾರ ಅಂತ ಹೇಳಿದ್ರೆ ಸುತ್ತಮುತ್ತಲಿನಲ್ಲಿ ಇರುವ ಬೇರೆ ಜನರಿಗೆ, ಅಮಾಯಕರಿಗೆ ಕೂಡ ಇದರಿಂದ ಪ್ರಾಬ್ಲಮ್ ಉಂಟು. ಇದು ಪ್ಯಾಸಿವ್ ಸ್ಮೋಕಿಂಗ್ ಆಗ್ತದೆ. ಈಗ ಸುತ್ತಮುತ್ತಲಿನಿರುವ ಜನರು ಈ ಸ್ಮೋಕ್ ಅಥವಾ ಈ ಹೊಗೆ ಉಗುಳುವಂತಹ ಒಂದು ಗಾಳಿಗೆ ಇಫ್ ದೇ ಗೆಟ್ ಎಕ್ಸ್ಪೋಸ್ಡ್, ಅವರಲ್ಲಿ ಕೂಡ ಒಂದು ಲಂಗ್ ಪ್ರಾಬ್ಲಮ್ಸ್ ಅಥವಾ ಬೇರೆ ಬ್ರಾಂಕೈಟಿಸ್ ಹೀಗೆಲ್ಲ ಹಲವು ಶ್ವಾಸಕೋಶದ ಪ್ರಾಬ್ಲಮ್ಗಳಾಗುವ ಎಷ್ಟೋ ಸಾಧ್ಯತೆಗಳಿವೆ. ಹಾಗೆ ಇದು ವೈದ್ಯಕೀಯವಾಗಿ ದೃಢಪಟ್ಟಿದೆ ಕೂಡ. ಸೊ ಇದಲ್ಲದೆ ಈಗ ಜನರು ಕಾರಿನಲ್ಲಿ ಹೋಗುವಾಗ ಸ್ಮೋಕ್ ಮಾಡೋದು ಅಥವಾ ಮನೆಯಲ್ಲಿ ಸ್ಮೋಕ್ ಮಾಡೋದು ಹೀಗೆಲ್ಲ ಇರ್ತದೆ. ಆಗ ಮನೆಯಲ್ಲಿರೋ ಮಕ್ಕಳಿಗೆ ಕೂಡ ಹುಟ್ಟುವ ಈಗ ಸಪೋಸ್ ಗರ್ಭಿಣಿ ಸ್ತ್ರೀಯರು ಕೂಡ ಈ ಸ್ಮೋಕಿಂಗ್ ಗಾಳಿಗೆ ಒಂದು ಎಕ್ಸ್ಪೋಸ್ ಆದ್ರೆ ಅವರಲ್ಲಿ ಹುಟ್ಟುವ ಮಗುವಿಗೆ ಕೂಡ ಪರಿಣಾಮ ಬೀರುತ್ತದೆ. ಅದರಲ್ಲಿರುವಂತಹ ರಾಸಾಯನಿಕಗಳು ಅವರ ದೇಹಕ್ಕೆ ಸೇರಿ ಅವರ ರಕ್ತಕ್ಕೆ ಸೇರಿ ಮಗುವಿಗೆ ಫೀಟಸ್ಗೆ ಅಥವಾ ಬೆಳೆತಿರೋ. ಆಕ್ಟಿವ್ ಸ್ಮೋಕಿಂಗ್ ಮಾಡೋದ್ರಿಂದ ಅವರಿಗೆ
ಹಾನಿಯಾಗೋದ್ರ ಜೊತೆಗೆ ಸಮಾಜದ ಇನ್ನಿತರಿಗೂ ಸಹ ಹಾನಿ ಆಗ್ತದೆ. ಹಾಗೂ ಲೋ ಬರ್ತ್ ವೇಟ್ ಬೇಬೀಸ್ ಅಂತ ನಾವು ಕೇಳ್ತೇವೆ, ಸೊ ಇದರಿಂದ ಕೂಡ ಆಗುವ ಚಾನ್ಸಸ್ ಉಂಟು. ಅದು ಮಹಿಳೆಯರಲ್ಲಿ ಸ್ಮೋಕಿಂಗ್ ಇರುವಲ್ಲಿ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಸ್ಮೋಕಿಂಗ್ ಇಸ್ ಪಾರ್ಟ್ ಆಫ್ ಲೈಫ್ ಸ್ಟೈಲ್. ಹೌದು, ಈವನ್ ವುಮೆನ್ ಸ್ಮೋಕ್ ಈವನ್. ಹೌದು, ಅಂತ ಸಂದರ್ಭಗಳಲ್ಲಿ ಸಹ ತೊಂದರೆ ಆಗುವ ಸಾಧ್ಯತೆಗಳಿದೆ. ತಾವೊಂದು ಮಾತು ಹೇಳಿದ್ರಿ, ಈಗ ತಂಬಾಕು ಉತ್ಪನ್ನಗಳು ಉಪಯೋಗಿಸಿದಾಗ ಬಾಯಿ ಉರಿತದೆ, ಮತ್ತು ಬಾಯಿ ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಮತ್ತು ಹುಣ್ಣಾಗ್ತದೆ ಅಂತೇಳಿ. ಈಗ ಒಂದು ಹುಣ್ಣು ನೋಡಿದಾಗ ಒಬ್ಬ ಸ್ಮೋಕರ್ ಅದನ್ನು ಯಾವ ರೀತಿ ಅದಕ್ಕೆ ಸ್ಪಂದಿಸಬೇಕು, ಯಾರ ಬಳಿ ಹೋಗಬೇಕು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಹೌದು, ಈಗ ಹುಣ್ಣಂತಾಗುವಾಗ ಹುಣ್ಣು ಒಂದು 4-5 ದಿವಸ, ಒಂದು ವಾರಕ್ಕಿದ್ರೆ ಬಾಯಿ ಹುಣ್ಣು ನಿಮಗೆ ಗೊತ್ತಿದೆ ಹಲವಾರು ಕಾರಣಗಳಿಂದ ಆಗ್ತದೆ. ವೈಟಮಿನ್ ಡೆಫಿಷಿಯನ್ಸಿಯಿಂದ ಇರ್ಬೋದು, ವೈಟಮಿನ್ ಹೀಟ್ ಇರ್ಬೋದು, ಅಥವಾ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲದಕ್ಕೂ ಬಾಯಿ ಹುಣ್ಣು. ಹಲ್ಲಿಗೆ ವಸಡಿಗೆ ಡ್ಯಾಮೇಜ್ ಆದಾಗ ಶಾರ್ಪ್ ಹಲ್ಲಿನಿಂದಲೂ ಆಗುವಂಥದ್ದು ಇರ್ತದೆ, ಕ್ಯಾನ್ಸರಿನಿಂದಲೂ ಆಗ್ತದೆ. ಅದು ಹೇಗೆ ನಮಗೆ ಗೊತ್ತಾಗ್ತದೆ? ಹೌದು, ಈಗ ಒಂದು ಹುಣ್ಣು ವಾಸಿ ಆಗ್ಲಿಲ್ಲ, ಒಂದು ವಾರ 2 ವಾರ 1 ತಿಂಗಳನಷ್ಟು ಸಮಯದಷ್ಟು ಉಂಟು ಬಾಯಲ್ಲಿ ಅಂತಾದ್ರೆ, ಹಾಗೂ ಈ ಚಟ ಉಂಟು ಅಂತಾದ್ರೆ ದಂತ ವೈದ್ಯರಲ್ಲಿ ಹೋಗ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಹುಣ್ಣಿಂದ ಕೆಲವೊಮ್ಮೆ ರಕ್ತ ಬರುವುದು ಉಂಟು, ಸೊ ಅದು ದೊಡ್ಡ ಆಗ್ತಾ ಹೋಗ್ತದೆ ಸೈಜ್ ನಲ್ಲಿ. ಸೊ ಇದೆಲ್ಲ ಕೆಲವೊಂದು ಫೈಂಡಿಂಗ್ಸ್, ಅದು ಕ್ಯಾನ್ಸರಿಗೆ ಮಾರ್ಪಾಡಾಗ್ತಾ ಉಂಟು ಅಂತ. ಸೊ ಹುಣ್ಣು ಯಾಕೆ ಆಗಿದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಇದು ಸ್ಟ್ರೆಸ್ ಅಲ್ಸರ್ ಆಗಿದೆಯಾ ಅಥವಾ ಬೇರೆ ಯಾವುದೇ ಕಾರಣಗಳನ್ನು ನೋಡಿಕೊಂಡು 2 ವಾರಕ್ಕಿಂತಲೂ ಜಾಸ್ತಿ ಪೇಷಂಟಿನ ಹಿಸ್ಟ್ರಿ ಕೇಳಿದಾಗ ನಮಗೆ ಗೊತ್ತಾಗ್ತದೆ. ಟೊಬ್ಯಾಕೊ ಪ್ರಾಡಕ್ಟ್ಸ್ ಉಪಯೋಗಿಸ್ತಾ ಇದ್ದಾನೆ, ಅವನ ಬಾಯಿನಲ್ಲಿ ಹುಣ್ಣಿದೆ ಅಂತೇಳಿ ಆದರೆ, ಅದರಲ್ಲಿ ರಕ್ತವು ಒಸರ್ತಾ ಇದೆ ಅಂತೇಳಿ ಆದರೆ, ಅವರು ದಂತವೈದ್ಯ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ನೀವು? ಹಾಗೆ ನಾವು ಅದನ್ನು ಡೈರೆಕ್ಟ್ ನೋಡಿದ ಕೂಡಲೇ ಕ್ಯಾನ್ಸರ್ ಅಂತ ಹೇಳ ಇಲ್ಲ, ಅದಕ್ಕೆ ಹಲವಾರು ಟೆಸ್ಟ್ಗಳಿವೆ. ಅದಕ್ಕೆ ಕ್ಯಾನ್ಸರ್ ಅಂತ ನಾವು ನೋಡಿದ ಕೂಡಲೇ ಹೇಳಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಾವು ಸಾಬೀತನ್ನು ಯಾವ ರೀತಿ ನಾವು ಅದನ್ನ ಕಂಡುಹಿಡಿಯಲಿಕ್ಕೆ ಆಗ್ತದೆ? ಹೌದು, ಈಗ ಬಯೋಪ್ಸಿ ಇರ್ಬೋದು, ಹೌದು, ಅಥವಾ ಚೇರ್ ಸೈಡ್ ಅಲ್ಲಿ ಕೆಲವು ಡಯಾಗ್ನೋಸ್ಟಿಕ್ ಏಡ್ಸ್ ಇರ್ತದೆ, ಓರಲ್ ಕ್ಯಾನ್ಸರ್ ಡಯಾಗ್ನೋಸ್ಟಿಕ್ ಏಡ್ಸ್, ಯಾವ್ದಾದ್ರು ಒಂದು ಬಣ್ಣವನ್ನು ಹಾಕಿ ಟಾಲಿಡಿನ್ ಬ್ಲೂ ಹಾಗೆಲ್ಲ ಸ್ಟೇನಿಂಗ್ ಮೆಥಡ್, ಮಾಸ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಅದರಲ್ಲಿ. ಅಥವಾ ಓರಲ್ ಬ್ರಷ್ ಬಯೋಪ್ಸಿ ಅಂತ ಕೂಡ ಒಂದುಂಟು, ಅಲ್ಲಿದ್ದು ಟಿಶ್ಯೂಸ್ ಗಳನ್ನು ತೆಗೆದು ಅದನ್ನು ಚೆಕ್ ಮಾಡುವಂತದ್ದು. ಸೊ ಇಂಥದೆಲ್ಲ ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಮಾಡಿದ ಮತ್ತೆ ನಾವು ದೃಢೀಕರಿಸಬಹುದು ಅದು ಕ್ಯಾನ್ಸರ್ ಹೌದಾ ಅಲ್ವಾ ಅಂತ. ಬಯೋಪ್ಸಿ ಮಾಡಿದ ನಂತರ ಅದು ಯಾವ ರೀತಿಯ ಕ್ಯಾನ್ಸರ್ ಅಂತ ಕಂಡುಹಿಡಿದು ಬಯೋಪ್ಸಿ ಇಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಓಕೆ, ಈಗ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಆದ್ರೆ ಕ್ಯಾನ್ಸರ್ ಚಿಕಿತ್ಸೆಗೆ ಮಾಡ್ಲಿಕ್ಕೆ ಆಗ್ತದ? ಈಗ ಒಂದು ನಂಬಿಕೆ ಇದೆ ಜನರಲ್ಲಿ, ಕ್ಯಾನ್ಸರ್ ಬಂದ್ರೆ ಆಯ್ತು ಮುಗಿಯಿತು ಅಂತ ಹೇಳಿ, ಆ ತರ ಏನಾದ್ರು? ಇಲ್ಲ, ಈಗ ದಂತ ಶಾಸ್ತ್ರದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಓರಲ್ ಸರ್ಜನ್ಸ್ ಅಂತ. ಸೊ ಇವರ ಬಳಿ ಹೋದಲ್ಲಿ ಅದಕ್ಕೆ ಆಪರೇಷನ್ ಬೇಕಾದ್ರೆ. ಓರಲ್ ಕ್ಯಾನ್ಸರ್ ಅನ್ನೋದು ಗುಣಪಡಿಸುವಂತ ಕಾಯಿಲೆ. ಹಿಂದಿನ ಕಾಲದಲ್ಲೆಲ್ಲ ಕ್ಯಾನ್ಸರ್ ಅನ್ನೋದು ಗುಣಪಡಿಸಲಾಗದ ಕಾಯಿಲೆ. ಆರಂಭಿಕ ಹಂತದಲ್ಲಿ ದಂತವೈದ್ಯರು ಗುರುತಿಸಿದಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಲ್ಲಿ ಸರ್ಜರಿಯನ್ನು ಮಾಡಿ ಗುಣಪಡಿಸಬಹುದು. ತಾವು ಯುವ ಜನರಿಗೆ ಯಾವ ರೀತಿಯ ಸಂದೇಶ ನೀವು ನೀಡಲಿಕ್ಕೆ ಇಚ್ಛೆ ಪಡ್ತೀರಾ? ಈ ತಂಬಾಕು ಉತ್ಪನ್ನ ಬಳಸುವಂತ ಯುವ ಜನರಿಗೆ, ವೀಕ್ಷಕರಿಗೆ ಯಾವ ಮೆಸೇಜ್ ಅನ್ನ, ನೀವು ಒಬ್ರು ಯೂತ್ ಐಕಾನ್, ನೀವು ಸಹ ಯಾವ ರೀತಿಯ ಮೆಸೇಜ್ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ವೀಕ್ಷಕರಿಗೆ ಏನ್ ಹೇಳ್ಬೇಕಂತ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಈ ಯುವ ಜನಕರು ಹೆಚ್ಚಾಗಿ ಇದಕ್ಕೆ ಮಾರು ಹೋಗಿದ್ದಾರೆ ಈ ಸ್ಮೋಕಿಂಗ್ ಎಂಬ ಚಟಕ್ಕೆ. ಇಫ್ ಯು ಥಿಂಕ್ ಸ್ಮೋಕಿಂಗ್ ಈಸ್ ಕೂಲ್, ಯು ಆರ್ ಅ ಫುಲ್. ಸೊ ಸ್ಮೋಕಿಂಗ್ ಅಂತ ಒಂದು ಹ್ಯಾಬಿಟ್, ಇಟ್ಸ್ ನೆವರ್ ಅ ಕೂಲ್ ಹ್ಯಾಬಿಟ್. ಸೊ ಮಾಡಬೇಡಿ. ನಿಮ್ಮನ್ನು ಅವಲಂಬಿತವಾಗಿ ನಿಮ್ಮ ಅಪ್ಪ ಅಮ್ಮ, ರಿಲೇಟಿವ್ಸ್, ಸಂಬಂಧಿಕರು ಎಲ್ಲರೂ ನಿಮ್ಮ ಮೇಲೆ ಅವಲಂಬಿತವಾಗಿದ್ದಾರೆ. ಸೊ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಜಾಗ್ರತೆ ವಹಿಸ್ಕೊಳ್ಬೇಕು. ಗೊತ್ತಿದ್ದುಕೊಂಡು ಅದಕ್ಕೆ ಮಾರು ಹೋಗುವುದರಲ್ಲಿ ಅರ್ಥವಿಲ್ಲ. ನೀವು ಸಿಗರೇಟ್ ಸೇದೋದ್ರಿಂದ ನೀವು ಹಾಳಾಗೋದ್ರ ಜೊತೆಗೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಬೇಡ. ಇದಲ್ಲದೆ ನಾನು ಪೋಷಕರಿಗೂ ಒಂದು ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳ ಮೇಲೆ ಒಂದು ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೊಳ್ಬೇಕು. ಅವರ ಚಟುವಟಿಕೆಗಳ ಬಗ್ಗೆ ಒಂದು ಗಮನ ಹರಿಸಬೇಕು. ಅಂದ್ರೆ ಈ ಟೀನೇಜರ್ಸ್ ಅಂತ ಏನ್ ಹೇಳ್ತೇವೆ, ಈ ಸಮಯದಲ್ಲಿ ಹೆಚ್ಚಾಗಿ ಮಕ್ಕಳು ಅದಕ್ಕೆಲ್ಲ ಮಾರು ಹೋಗ್ತಾರೆ. ಸೊ ಈ ಸಮಯದಲ್ಲಿ ತುಂಬಾ ನಿಗಾ ವಹಿಸಬೇಕು. ಇದಲ್ಲದೆ ಶಾಲಾ ಕಾಲೇಜ್ಗಳಲ್ಲಿ ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡುದು, ಈ ಟೀಚರ್ಸ್ಗಳೆಲ್ಲ ಮಾಡಿಸಿದ್ರೆ, ಅಥವಾ ಟೀಚರ್ಸ್ಗಳು ಕೂಡ ಒಂದು ಮಕ್ಕಳ ಮೇಲೆ ಒಂದು ಜಾಗ್ರತೆ ವಹಿಸಿದ್ರೆ, ಈ ಚಿಕ್ಕ ಮಕ್ಕಳೆಲ್ಲ ಅದಕ್ಕೆ, ಟೀನೇಜರ್ಸ್ ಅಂತ ಏನ್ ಹೇಳ್ತೇವೆ, ಇವರು ಅದಕ್ಕೆ ಆ ಚಟಕ್ಕೆ ಒಂದು ಬಲಿಯಾಗುವುದಿಲ್ಲ. ಸೊ ಆದ್ರಿಂದ ಆರೋಗ್ಯವೇ ಮಹಾಭಾಗ್ಯ. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ. ಹಾಗೆ ಮಾಡೋದ್ರಿಂದ ಒಂದು ಸುಂದರ ಸದೃಢ ಸಮಾಜವನ್ನು ನಿರ್ಮಿಸಬಹುದು. ವೀಕ್ಷಕರೇ, ದಂತ ಮಂಥನ ಕಾರ್ಯಕ್ರಮದಲ್ಲಿ ಇವತ್ತು ಇಷ್ಟು ಹೊತ್ತು ತಂಬಾಕು ಮತ್ತು ದಂತ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ನೀವೆಲ್ಲ ನೋಡಿದ್ದೀರಾ. ನಮಗೆ ಮಾಹಿತಿ ನೀಡಿದಂಥ ಡಾಕ್ಟರ್ ಸಿರಿ ಭಟ್ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು.